ಕೋರ್ಟ್ ಆದೇಶಕ್ಕೆ ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಅದಕ್ಕೆ ತಲೆಬಾಗಲೇಬೇಕು. ಕೋರ್ಟ್ ಆದೇಶವನ್ನು ಪಾಲಿಸಬೇಕಲ್ಲ. ಓಕೆ, ಹಾಗಾದ್ರೆ ವಿದ್ಯಾರ್ಥಿನ ಕ್ಲಾಸ್ ಅಲ್ಲಿ ಇರ್ತಾರೆ. ಎಸ್, ಇದು ಮಾತುಗಳು ನಾವು ನೋಡ್ತೇವೆ. ಎಷ್ಟು ಕ್ಲಾಸ್ ಫುಲ್ ಆಗುತ್ತೆ, ಎಷ್ಟು ಜನರು ವಿದ್ಯಾರ್ಥಿಗಳ ಹಾಜರಾತಿಯನ್ನ ಪಡೆದುಕೊಳ್ತಾರೆ. ಇಲ್ಲ ನಿಮ್ಮ ಅನಿಸಿಕೆ ಉಂಟಲ್ಲ, ಅದು ಬೇರೆ ಇರ್ಬೋದು. ಯಾವ ಅನಿಸಿಕೆ ಫುಲ್ ಇರ್ತಿ, ಎಷ್ಟು ಖಾಲಿ ಹಾಜರಾತಿ. ನಂಗೆ ಕನ್ಸರ್ನ್ ಇರುವಂತಹ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಅಲ್ಲ. ಇಲ್ಲ, ನಂಗೆ ಕನ್ಸರ್ನ್ ಇರುವಂತಹ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೀವೀಗ ಹೇಳಿದ್ರೆ ಇಲ್ಲ, ಟೋಟಲಿ ರಾಂಗ್. ಐ ಆಮ್ ಸಾರಿ, ಇಲ್ಲ, ಟೋಟಲಿ ರಾಂಗ್. ನನ್ನ ಮನಸ್ಥಿತಿ ಆ ರೀತಿ ಇಲ್ಲ. ನನ್ನ ಮನಸ್ಥಿತಿ ಇರುವ ಬಗ್ಗೆ ನಾನು ಹೇಳ್ತೇನೆ. ಮೊನ್ನೆ ಒಬ್ಳು ವಿದ್ಯಾರ್ಥಿನಿ ಬರ್ತಾ ಇದ್ದಾಗ ಯುವಕರು ಘೋಷಣೆನ ಕೂಗಿದ್ದಾರೆ, ನೋಡಿದ್ದೀರಾ? ನೋಡಿದ್ದೇನೆ ನಾನು ಕೂಡ. ಅದೇ ಕಾಲೇಜ್ನಲ್ಲಿ ಆ ವಿದ್ಯಾರ್ಥಿನಿಯರು ಅನ್ಯೂನ್ಯವಾಗಿದ್ರು ಅಲ್ವಾ? ಈಗ ಒಬ್ಬರ ಮುಖ ಮತ್ತೊಬ್ಬರು ನೋಡದಂತ ಪರಿಸ್ಥಿತಿ ಬಂದು ನಿಂತಿದೆ. ಈಗ ನನ್ನ ಕನ್ಸರ್ನ್ ಅದರ ಬಗ್ಗೆ. ವೇಟ್ ಸರ್, ನನ್ನ ಕನ್ಸರ್ನ್ ಬಗ್ಗೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ರು ಒಂದೇ. ನಮ್ಗೆ ಡಿವೈಡ್ ಅಂಡ್ ರೂಲ್ ಗೊತ್ತಿಲ್ಲ. ನನ್ನ ಕನ್ಸರ್ನ್ ಅದರ ಬಗ್ಗೆ. ನಾನು ಹೋಗಿದ್ದಾಗ, ಕಾಲೇಜ್ ಹೋಗಿದ್ದಾಗ ನನ್ನ ಜೊತೆ ನನ್ನ ಮುಸ್ಲಿಂ ಸ್ನೇಹಿತರಿದ್ರು. ನನ್ನ ಕನ್ಸರ್ನ್ ಅದರ ಜೊತೆ. ಈಗ ಅವರ ಮುಖವನ್ನ ನೋಡ್ಲಿಕ್ಕೆ ಇರುಸು ಮುರುಸು ಆಗುವಂತದ್ದು ನನ್ನ ಕನ್ಸರ್ನ್ ಇರೋದು ಅದರ ಬಗ್ಗೆ ಅಲ್ಲ. ಈಗ ಶಾಲೆಯಲ್ಲಿ ಕಲಿಬೇಕಾಗಿರುವಂತದ್ದು ಕಲ್ಲು ಹೊಡಿತಾ ಇದ್ದಾರೆ, ಅದು ನಿಲ್ಬೇಕು. ಇದಿರುವಂತ ಆ ಅಂತ ಹೇಳ್ಬೇಡಿ. ಎಲ್ಲ ವರ್ಗದವರು ಆ ಅಂತ ಹೇಳ್ಬೇಡಿ. ಎಲ್ಲ ವರ್ಗದವರು ಆ ಕಡೆಯಿಂದ ಪ್ರಚೋದನೆ ಬಂದದಕ್ಕೆ ಈ ಕಡೆಯಿಂದ ಪ್ರತಿರೋಧ ಬಂದಿರುವಂತದ್ದು. ವಿದ್ಯಾರ್ಥಿ ಸಮೂಹವನ್ನ ತಾವುಗಳು ದಾರಿ ತಪ್ಪಿಸ್ತಾ ಇದ್ದೀರಾ. ನಾಳೆ ಕೋರ್ಟ್ ಆದೇಶ ಬಂದಿದೆ. ಅವರ ಪೋಷಕರು ಮತ್ತು ವಿದ್ಯಾರ್ಥಿನಿಯರು ಕೋರ್ಟ್ ಆದೇಶಕ್ಕೆ ತಲೆ ಬಾಗಲೇಬೇಕು. ನನ್ನ ಕನ್ಸರ್ನ್ ಅದರ ಬಗ್ಗೆ. ಅದೇ ನಾವು ಅದನ್ನ ಹೇಳ್ತಾ ಇರೋದು. ಕೋರ್ಟ್ ಆದೇಶ ಬಂದಿದೆ. ನೀವು ಯಾವ ರೀತಿ ನೋಡಿದ್ರೆ ಯಾವ ರೀತಿ ನೋಡಿದ್ರೆ ಗೊತ್ತಿಲ್ಲ. ನನ್ನನ್ನ ಸೋಕಾಲ್ಡ್ ಆಂಕರ್ ಗಳಿಗೆ ಹೋಲಿಕೆ ಮಾಡಬೇಡಿ. ಅಂತ ಮನಸ್ಥಿತಿ ನನ್ನಲ್ಲಿ ಇಲ್ಲ. ನೀವೇನು ನಾಳೆ ಎಷ್ಟು ಬರ್ತಿದೆ ಎಷ್ಟು ಅದಲ್ಲ ಪ್ರಶ್ನೆ. ನನಗೆ ಆದೇಶ ಬಂದಿದೆ, ನಾವು ಅದನ್ನ ಹೇಳುದು. ಈಗ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದೇ ಅಂತ ಹೇಳಿ ನಾವು ಈ ಮೊದಲೇ ಹೇಳ್ತಾ ಇರೋದು ಅದೇನೆ. ಕೋರ್ಟ್ ಆದೇಶ ಬಂದ್ರೆ ಅದಕ್ಕೆ ತಲೆ ಬಾಗ್ಲೇಬೇಕು, ತಲೆ ಬಾಗ್ತಾರೆ. ಬಹುಶಃ ನಂಗೆ ಬಹಳ ಬೇಸರ ಇದೆ. ಒಬ್ಳು ಹೆಣ್ಮಗಳು ಹೋಗ್ತಾ ಇದ್ದಾಳೆ ಅಂತ ಬಂದಾಗ ಆ ಸಂದರ್ಭ, ಆ ಯುವಕರು ಹಾಕಿರುವಂತಹ ವರ್ತನೆ ಮಾಡಿರುವಂತವೇ ನನಗೆ ನಿಜವಾಗ್ಲೂ ಕೂಡ ಬೇಸರ ಇದೆ. ಇದು ನನಗೆ ಆ ಸಮಾಜದಲ್ಲಿ ಇನ್ನು ಮುಂದಕ್ಕೆ ಇದೇ ರೀತಿ ಹೋಗ್ತಾ ಇದ್ರೆ ಆತಂಕಕಾರಿಯಾಗಿರುವಂತ ಬೆಳವಣಿಗೆ ಆಗುತ್ತೆ. ನಾನು ಇದನ್ನ ಹೇಳ್ತೇನೆ. ನನ್ನ ಕನ್ಸರ್ನ್ ವೆರಿ ಸಿಂಪಲ್ ಸರ್. ನನ್ನ ಕನ್ಸರ್ನ್ ವೆರಿ ಸಿಂಪಲ್. ಯಾಕಂದ್ರೆ ನನಗೆ ತುಂಬಾ ಬೇಸರ ಆಗಿದೆ ಆ ಒಂದು ಘಟನೆಯಿಂದ. ಯಾಕಂದ್ರೆ ಹೇಳಿದ್ರೆ ಅಲ್ಲ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಒಂದು ಬೇಸರ ಇರುವಂತ ಏನಂತ ಹೇಳಿದ್ರೆ, ಆ ಒಂದು ಹೆಣ್ಮಗಳು ಬರ್ತಾಳೆ, ಆ ಸಂದರ್ಭ ಇವ್ರುಗಳು ಘೋಷಣೆಯನ್ನ ಕೂಗಿದ್ದಾರೆ. ಯಾವ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಬಂದ ತಮ್ಗೆ ಗೊತ್ತಿದೆ ಯಾವ ಘೋಷಣೆಯನ್ನು ಕೂಗಿದ್ದಾರೆ. ಆದ್ರೆ ಆ ಒಂದು ಹೆಸರು ಏನಿದೆ, ನಮ್ಮ ಒಂದು ಧರ್ಮದಲ್ಲಿ ಯಾವ ರೀತಿ ಇದೆ, ಮರ್ಯಾದಾ ಪುರುಷೋತ್ತಮ, ಹೆಣ್ಮಕ್ಳಿಗೆ ಗೌರವವನ್ನ ಯಾವ ರೀತಿ ಕೊಡಬೇಕು ಅನ್ನೋಂಥದ್ದು ಹೇಳಿಕೊಟ್ಟಂತಹ ಮರ್ಯಾದಾ ಪುರುಷೋತ್ತಮ, ಆ ಹೆಸರನ್ನ ಒಬ್ರು ಹೆಣ್ಮಗಳ ಎದುರಲ್ಲಿ ಪ್ರತಿಭಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ ರೀತಿ ಇದೆ ಅಲ್ವಾ, ನಂಗೆ ಬೇಸರ ತಂದಿದೆ. ಎಲ್ಲಿ ಕಾಲೇಜ್ ಅನ್ನುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಇರಬೇಕು. ಎಲ್ಲಿ ನಾವು ಹಂಚಿ ತಿಂತಾ ಇದ್ವಿ, ಎಲ್ಲಿ ನಾವು ಒಟ್ಟೊಟ್ಟಿಗೆ ಇದ್ವಿ, ಅಲ್ಲಿ ಒಡೆದ ಹಾಕ್ತಾ ಇದ್ದೀರಾ, ಗೋಡೆಗಳನ್ನ ಸೃಷ್ಟಿಸ್ತಾ ಇದ್ದೀರಾ ತಾವುಗಳು. ನಿಮ್ಮ ಮುಖವನ್ನು ನೋಡಿದ್ರೆ ನಮ್ಗಾಗಲ್ಲ, ಅವರು ಬರ್ತಾ ಇದ್ದಾರೆ, ಎಸ್ ನಾವುಗಳು ಇದನ್ನ ಹಾರಿಸೋಣ, ಈ ಬಣ್ಣವನ್ನು ಹಾರಿಸೋಣ. ಟೋಟಲಿ ರಾಂಗ್. ನಾನು ಇದನ್ನ ಹೇಳ್ತೇನೆ. ಆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಅನ್ಕೊಂಡು ಅಲ್ಲ, ನಾನು ಹೇಳ್ತೇನೆ, ಬರ್ತಾ ಇದ್ದಾರೆ, ಈ ಹಿಂದಲೂ ಕೂಡ ಬರ್ತಾರೆ, ನಾವು ನೋಡಿದ್ದೇವೆ, ಇದನ್ನ ಹಾರಿಸ್ತಾ ಇದ್ದೀವಿ. ನೀವು ಆ ರೀತಿ, ನಾವು ಈ ರೀತಿ, ನೀವು ಆ ರೀತಿ, ನಾವು ಈ ರೀತಿ ಮಾಡ್ತೀವಿ. ಪ್ರತಿರೋಧ ಸಮಾಜ ಸೃಷ್ಟಿಯಾಗಿದೆ ಈ ರೀತಿ. ನನ್ನ ಕನ್ಸರ್ನ್ ಅಂತೂ ಈ ಬಗ್ಗೆ ಸರ್. ನಾನು ಇದನ್ನ ಹೇಳ್ತಾ ಇರೋದು, ನಂಗೆ ಮುಖ್ಯವಾಗಿ ಬೇಕಾದ್ರೆ ಅಲ್ಲಿ ಹಾಜರಾತಿ, ಯಾಕಂದ್ರೆ ಕಲಿಬೇಕು ಅವರು. ನೀವು ನನ್ನನ್ನು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ, ಗಮನಿಸ್ಕೊಳ್ಳಿ. ನಾನು ಇದನ್ನ ಹೇಳ್ತಾ ಇರೋದು ಇದಾಯ್ತು. ಇಫ್ ಐ ಆಮ್ ನಾಟ್ ರಾಂಗ್, ಖುಷಿ ಆಯ್ತಾ ಅಲ್ಲ ನಿಮಗೆ? ಖುಷಿ ಆಯ್ತಾ ಆ ಒಂದು ಹೆಣ್ಮಗಳು ಬರ್ತಾ ಇದ್ದಾಗ ಎಲ್ಲರೂ ಕೂಡ ಪ್ರತಿಭಟಿಸಿದಂತ ರೀತಿ ನೋಡಿದಾಗ, ನಮ್ಮ ಸಮಾಜವನ್ನು ನೋಡಿದಾಗ ಖುಷಿ ಆಯ್ತಾ ನಿಮ್ಗೆ? ನಾವು ಖುಷಿಯಾಗೋ ಪ್ರಶ್ನೆ ಬರೋದು ಕಲ್ಲು ಬಿಸಾಡೋದು ಖುಷಿ ಆಯ್ತಾ? ಜೊತೆ ವಿದ್ಯಾರ್ಥಿಗಳ ಅಂತ ಒಂದು ಭಾವನೆ ಬಂದಿದೆ ಅಂತ ಹೇಳುವಾಗಲೇ ನಾವು ಬಹಳ ಬೇಸರದಲ್ಲಿದ್ದೇವೆ. ನಿಮ್ಮ ಮುಂದೆ ಕೂತು ನಾವು ಮಾತಾಡುವಾಗ ಅಥವಾ ನಾವು ಕೋರ್ಟ್ ತೀರ್ಮಾನ ಒಳ್ಳೇದೇ ಬರಲಿ, ಈ ಮೊದಲು ಬಂದ ತೀರ್ಮಾನವನ್ನು ಸ್ವಾಗತಿಸುವವರು ನಾವು. ಈ ತೀರ್ಮಾನ ಪೋಷಕರಿಗೆ ಇದರ ಮುಖ್ಯ ಪಾಲು ಪೋಷಕರ ಕೈಯಲ್ಲಿ ಮತ್ತು ವಿದ್ಯಾರ್ಥಿನಿಯರಲ್ಲಿ. ನಾಳೆ ಈಗ ಕೋರ್ಟ್ ಆದೇಶ ಬಂದಿದೆ, ನಾಳೆ ವಿದ್ಯಾರ್ಥಿನಿ ಅವರ ತರಗತಿಗೆ ಹಾಜರಾಗಲೇಬೇಕು, ಹಾಜರಾಗುವಂತ ಪರಿಸ್ಥಿತಿ ಇದೆ. ನಿತಿನ್ಜಿ, ಒಂದು ಮಾತು ನಾನು ಕೇಳ್ತೇನೆ. ನೀವು ಹೇಳಿದಿರಿ ಆ ಹುಡುಗರಿಗೆ, ಆ ಹೆಣ್ಮಗಳು ಅಲ್ಲಾಹು ಅಕ್ಬರ್ ಅಂತ ಹೇಳಿದಾಗ ಇವರ ಮುಸ್ಲಿಂ ಸಂಘಟನೆ ಯಾರು ಜಮಾತ್ ಉಲೇಮಾ ಏನೋ ಒಂದು ಸಂಘಟನೆಯವರು 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟರು. ಅಲ್ಲಿ ವಿಷದ ಬೀಜವನ್ನು ಬಿತ್ತುವ ಪ್ರಯತ್ನ ಅಲ್ಲಿ ಆಗಿದೆ.
ಇದಕ್ಕೆ ಏನು ಉತ್ತರವನ್ನು ಕೊಡಬೇಕು ಸಮಾಜ? Yes. ಇವತ್ತು ನಾಳೆ ಇನ್ನೊಂದು ಹೆಣ್ಮಗಳು ಇಷ್ಟೇ, ನಮ್ಮ ಕನ್ಸರ್ನ್ ಇಷ್ಟೇ, ನಾಳೆ ಮತ್ತೊಬ್ರು ಹೆಣ್ಮಗಳು ಇದೇ ರೀತಿಯ ವಿಚಾರವನ್ನು ನೋಡ್ತಾರೆ, ಮತ್ತೆ ಮತ್ತೆ ಕಂದಕ ಸೃಷ್ಟಿ ಆಗುತ್ತೆ, ಮತ್ತೆ ಹೇಗೆ ಜೋಡಿಸ್ಕೊಂಡು ಬದುಕ್ತಾರೆ? ಮತ್ತೆ ಹೇಗೆ ನನ್ನ ಶಿಕ್ಷಣ ಹಾಜರಾತಿ ಯಾಕೆ ಹೇಳಿದೆ ಅಂದ್ರೆ ನನ್ನ ಮನಸ್ಥಿತಿ ಆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿರ್ಬೇಕು. ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಹೋಗ್ಬೇಕು. ಆದ್ರೆ ಈ ರೀತಿ ಒಳಗ್ತಾ ಹೋಗ್ತಾ ಹೋದ್ರೆ ಮುಂದೆ ಯಾವ ರೀತಿ ಹೋಗುತ್ತೆ ನನ್ನ ಮನಸ್ಥಿತಿ. ಆದ್ರೆ ತಾವುಗಳು ಹೇಳ್ತಾ ಇದ್ರೆ ಗೊತ್ತಿಲ್ಲ ನನ್ಗೆ ಯಾವ ರೀತಿ ತಾವುಗಳು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಬಹುಶಃ ಟೋಟಲ್ ಆಗಿ ಇದು ಸಮಾಜಕ್ಕೆ ಕೋರ್ಟ್ ಆದೇಶ ಏನು ಬಂದಿದೆ, ಆದೇಶವನ್ನ ನಾವು ತಲೆಬಾಗ್ಲೇಬೇಕು. ಇಲ್ಲಿ ಸಂವಿಧಾನಾತ್ಮಕ ಬದುಕುವಾಗ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಸಂವಿಧಾನದ ರೀತಿಯಲ್ಲಿ ಕೋರ್ಟ್ ಆದೇಶ ಬಂದಾಗ ನಾವು ಅದಕ್ಕೆ ತಲೆಬಾಗ್ತೇವೆ. ಯಾಕೆ ನನ್ಗೆ ಸ್ವಲ್ಪ ಬೇಸರ ಆಯ್ತು ಅಂತ ಬಂದಾಗ ಈ ಒಂದು ನಮ್ಮ ವಿದ್ಯಾರ್ಥಿ ಯುವ ಸಮೂಹ ಎತ್ತ ಹೋಗ್ತಾ ಇದ್ದಂತಹ ಪ್ರಶ್ನೆಗಳ ನಡುವೆ ಇವತ್ತು ಬೆಳಿಗ್ಗೆ ತಾನೇ ನನಗೆ ಹೊರದೇಶದಿಂದ ಕರೆ ಮಾಡಿರುವಂತಹ ನನ್ನ ಸ್ನೇಹಿತರೊಬ್ರು ಹೇಳುವಂತಹ ವಿಚಾರದ ಪ್ರಕಾರ, ಆತ್ಮೀಯರೊಬ್ರು ಹೇಳುವಂತಹ ವಿಚಾರ, ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ ಒಂದೇ ರೂಮಲ್ಲಿ. ನಾನು ಮುಸಲ್ಮಾನರು ಹಿಂದೂಗಳು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದೇವೆ. ನನಗೆ ಕಷ್ಟ ಅಂತ ಬಂದಾಗ, ನನಗೆ ಯಾರೂ ಇಲ್ಲ ಅಂತ ಬಂದಾಗ ಎಲ್ಲರೂ ಕೂಡ ನನ್ನ ಮನೆ ಮಂದಿ, ನನ್ನ ಕುಟುಂಬ, ನನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಊರಲ್ಲಿದ್ದಾರೆ ಅಂತ ಬಂದಾಗ, ನಾನು ಜೀವನೋಪಾಯಕ್ಕಾಗಿ ಹೊರದೇಶಕ್ಕೆ ಬಂದಿದ್ದೇನೆ ಅಂತ ಬಂದಾಗ ಅಲ್ಲಿ ನನ್ನನ್ನು ನೋಡ್ತಾ ಇರುವಂಥದ್ದು ಇದೇ ಮುಸಲ್ಮಾನರು, ಇವರೇ ನನ್ನ ಜೊತೆ ಇರುವಂಥದ್ದು ನನ್ನ ಸ್ನೇಹಿತರು ಅಂತ ಬಂದಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ನಾವುಗಳು. ಆದರೆ ಊರುಡು ದಾದ ಒಂದುಂಡು ಅಣ್ಣ ದಾದ ಮಲ್ತೊಂದುಲಾರ ನಿಕ್ಕಲು ಊರುಡು ಅನ್ಪುಣಂಚಿನ ವಿಚಾರಕ್ಕೆ ಏನಾಗ ಭಾರಿ ಬೇಜಾರ. ನಮ್ಮ ಊರುಡು ಹಿಂದೂ ಮುಸಲ್ಮಾನ ಪನ್ಪುಣಂಚಿನ ವಿಚಾರದ ಅದೊಂದು ತಡೆಗೋಡೆ ಭಾರಿ ಮಲ್ಲ ಮಟ್ಟದ ಸೃಷ್ಟಿ ಅವನು. ಬಹುಶಃ ಈ ಒಂಜಿ ವಿಚಾರ ಒಂದು ಆರಬಲ್ಲಿ ಈತಟ ಆವೊಂದಿತ್ತೀನಿ ನಮ್ಮ ತೋಂದಿತ್ತ ಬೇತೆ ವಿಚಾರ ಆಗ ಒಂದು ಕೋಮು ಧ್ರುವೀಕರಣ ಬೇತೆ ಬೊತ್ತೆ ವಿಚಾರ ಆಗ ಒಂದು ಎಲೆಕ್ಷನ್ ಬಂದಾಗ ಅಣ್ಣ ಒಂದು ಓದುನ ಜೋಕುಲು ವಿದ್ಯಾರ್ಥಿ ಸಮೂಹ ಓದುನ ಜೋಕುಲ ಮನಸ್ಸಿಡು ಈ ಚಿಂತನೆ ಬರ್ತನ ಎಂಕುಲ್ ಬೇತ ನಿಕುಲ್ ಬೇತ ಪಂಪಂಚಿನ ಚಿಂತನೆ ಬರ್ತನ ಸಮಾಜಗ ಮಾರಕವಾಯಿ ನಂಚಿನ ವಿಚಾರ ಬರ್ಪುಂಡು. ಇಂಚಿನ ಬೆಳವಣಿಗೆ ಆರ ಬಲ್ಲಿಂದ ಎಂದಿತ್ತ ಅಡ ಈ ಬೆಳವಣಿಗೆ ಸದ್ಯದ ಪರಿಸ್ಥಿತಿ ಆತನ ಒಂದು ಅತ್ಯಂತ ವೆರಿ ಡೇಂಜರಸ್ ಮನ್ಪೇರು ಬಾರಿ ಡೇಂಜರಸ್ ಆಯ್ನ ಅಂಚಿನ ವಿಚಾರ ಒಂತನೆತ್ತ ಬಗ್ಗೆ ಯೋಚನೆ ಮನ್ಪ್ಲೆ ನಿಕ್ಲೆ ನಾನು ಜೋಕ್ಲೆಗ್ಲ ಒಂಚೂರು ಬುದ್ಧಿ ಪಾಲನೆ ಕಲ್ಪನ ಏಜೆಂಟ್ ಕಲ್ಪಾಡು ನಾ ದುಂಬಾಗ ಏರ್ಲ ಬರ್ಪುಜೇರು ನಿಕ್ಕೆಲ್ಲ ಕಷ್ಟಕರ ನಿನ್ನ ಎಲ್ಲಿ ಒಂಜಿ ಪಾತೆರ ಒನ್ಮಾತ್ ಮಲ್ಲ ಜನ ಆಯ್ತು. ಬಟ್ ಸಿಚುವೇಶನ್ ಆ ರೀತಿ ಇದೆ ಈಗ ಸದ್ಯದ ಪರಿಸ್ಥಿತಿ. ಹೊರದೇಶದಲ್ಲಿರುವಂಥವ್ರು ನೋಡಿ ನಮ್ಮನ್ನ ನೋಡಿ ಇತರರು ನೋಡಿ ನೆಗಡ್ತಾ ಇದ್ದಾರೆ, ಜೊತೆಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೇಗೆ ಇರಬೇಕಪ್ಪ ನಾವು ಇಲ್ಲಿದೆ ಹೊರದೇಶದಲ್ಲಿ ಹೇಗೆ ಮುಖ ತೋರಿಸಬೇಕು ಇವರಿಗೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಇರುಸು ಮುರುಸು ಆಗುವಂತಹ ಸಮಾಜ ಬೇಡ ನಮ್ಮಲ್ಲಿ. ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವನೆ, ಆ ಭಾವನೆ ಕೇವಲ ಭಾಷಣಗಳಲ್ಲ ನಿಜ ಜೀವನದಲ್ಲಿ ಕೂಡ ಆಗಬೇಕು. ಜೊತೆಗೆ ಜನಪ್ರತಿನಿಧಿಯಾಗಿ ಆಯ್ಕೆಯಾದವ್ರು ನೋಡಿ, ತಾವುಗಳು ಜನಪ್ರತಿನಿಧಿ ಆಗೋದಕ್ಕಿಂತ ಮುಂಚೆ ಒಂದು ಪಕ್ಷದ ಫೇವರ್ ಆಗಿರ್ತೀರಾ, ಒಂದು ಪಕ್ಷದ ಪ್ರತಿನಿಧಿ ಆಗಿರ್ತೀರಾ, ಅಥವಾ ಒಂದು ಸಂಘಟನೆ ಪ್ರತಿನಿಧಿ ಆಗಿರ್ತೀರಾ. ಆಯ್ಕೆ ಆದ ಮೇಲೆ ತಾವುಗಳು ಎಲ್ಲಾ ಜನರನ್ನ ಪ್ರತಿನಿಧಿಸುವಂತಹ ನಾಯಕರಾಗಿರ್ತೀರಾ. ಹಾಗಾಗಿ ಆ ನಾಯಕ ಸ್ಥಾನ ಅನ್ನುವಂಥದ್ದು ಏನಿದೆ ಅದಕ್ಕೆ ಸ್ವಲ್ಪ ಗೌರವವನ್ನು ಕೊಡಿ. ಅದನ್ನು ಬಿಟ್ಟು ನಾನು ಇದ್ದದ್ದು ಈ ರೀತಿ ಬಂದದ್ದು ಈ ರೀತಿ ಇದೇ ರೀತಿ ನಾನು ಇಡ್ತೇನೆ ಅಂತ ಹೇಳಿದಾಗ ಅದು ಟೋಟಲಿ ರಾಂಗ್ ಆಗುತ್ತೆ. ರಾಜನಾಗಿರುವವನು ಪ್ರಜೆಗಳನ್ನ ಒಂದೇ ರೀತಿಯಲ್ಲಿ ನಡೆಸಿಕೊಂಡು ಹೋಗಿಸಬೇಕಾಗುತ್ತೆ. ಆತ ರಾಜನಾಗಿರ್ತಾನೆ, ಆತನಿಗೆ ರಾಜ ಮರ್ಯಾದೆ ಸಿಗುತ್ತೆ ಅನ್ನೋದು ನನ್ನ ಒಂದು ಕಳಕಳಿ ಅಂತ. ಯಾಕಂದ್ರೆ ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿ ಮಾಡಬೇಡಿ, ಯಾವತ್ತೂ ಕೂಡ ಒಳ್ಳೇದು. ಅದು ಕೂಡ ವಿದ್ಯಾರ್ಥಿಗಳ ಮನಸ್ಥಿತಿಯಲ್ಲಿ ಆಗಿರುವಂತಹ ಘಟನೆಗಳು, ಒಂದ್ ಕಡೆ ಕಲ್ಲು ಬಿಸಾಡುವಂಥದ್ದು, ಮತ್ತೊಂದು ಕಡೆ ಘೋಷಣೆಗಳನ್ನು ಕೂಗಿರುವಂಥದ್ದು, ಮತ್ತೊಂದು ಕಡೆ ನಾವೇ ಶ್ರೇಷ್ಠರು ಅಂತ ತೋರಿಸಿರುವಂಥದ್ದು, ಎಲ್ಲವೂ ಕೂಡ ಸಮಾಜಘಾತುಕವಾಗಿರುವಂತಹ ಚಟುವಟಿಕೆಗಳು. ಒಂದ್ ಕಡೆ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಒಂದು ಕ್ಲಾಸಲ್ಲಿ, ನಾನು ಎಲ್ಲೋ ಒಂದ್ ಕಡೆ ಒಂದು ವಿಡಿಯೋ ನೋಡಿದೆ, ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬಂದು ಬಾಗಿಲನ್ನು ಹೊಡೆದುಕೊಂಡು ಒಳಗೆ ಬರ್ತಾ ಇದ್ದಾರೆ. ಏನ್ ಕತೆ ಚಿತ್ರಗಳಲ್ಲಿ ನೋಡ್ತಾ ಇದ್ವಿ, ಆದರೆ ನಿಜ ಜೀವನದಲ್ಲಿ ಆಗ್ತಾ ಇದೆ ಅಂತ ಬಂದಾಗ ಇದು ವಿಪರ್ಯಾಸ, ಇದು ದುರಂತ ಆಗಬಾರ್ದು. ತಮ್ಮ ಮಕ್ಕಳನ್ನ ಶಾಲೆಗೆ ಓದಕ್ಕೆ ಕಳಿಸಿ, ಮತ್ತೆ ಮುಂದಕ್ಕೆ ಎಲ್ಲವೂ ಕೂಡ ಕಲ್ತಾದ್ಮೇಲೆ ಡಿಗ್ರಿಗಳು ಮುಗ್ದಾದ್ಮೇಲೆ ಕೆಲಸಕ್ಕೆ ಇಟ್ಕೊಂಡು ಹೋಗ್ತಿರಲ್ಲ, ರೆಸ್ಯೂಮನ್ನ ಇಟ್ಕೊಂಡು ಈ ರೀತಿ ಎಕ್ಸ್ಪೀರಿಯನ್ಸ್ಗಳಿವೆ, ಈ ರೀತಿ ನಾನು ಮಾಡಿದ್ದೇನೆ ಅನ್ನುವಂಥದ್ದು. ಸೊ ಆವಾಗ ಗೊತ್ತಾಗುತ್ತೆ ಜೀವನ ಅಂದ್ರೆ ಏನು ಅನ್ನೋಂಥದ್ದು. ಕೆಲಸ ಸಿಗಲ್ಲ ಎಲ್ಲೂ ಕೂಡ. ಕೆಲಸ ಸಿಗದಿದ್ದಾಗ ರೀತಿಯಲ್ಲಿ ಆ ಸಂದರ್ಭ ಗೊತ್ತಾಗುತ್ತೆ. ತಂದೆ ತಾಯಿಗಳ ಮುಖವನ್ನು ನೋಡಿದಾಗ ನಾನೊಂದು ಪ್ರತಿಭಟಿಸಿದಂತಹ ವಿಧಾನ ಯಾತಕ್ಕೋಸ್ಕರ ಮಾಡಿದೆ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಬೆಳೆಯುವಂತಹ ಸಂದರ್ಭಗಳಲ್ಲಿ ಸರಿಯಾಗಿ ಬೆಳೀರಿ. ಈಗಾಗಲೇ ಗೊತ್ತಿದೆ, ಅನೇಕ ಪಾಠಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ವಿದ್ಯಾರ್ಥಿಗಳಿಗೋಸ್ಕರ. ಸರಿಯಾಗಿ ಕಲ್ತ್ರೆ, ಸರಿಯಾದ ದಾರಿಯಲ್ಲಿ ಹೋದ್ರೆ ಯಾವ ರೀತಿ ಇರ್ತೀರಾ, ತಂದೆ ತಾಯಿಯ ಮುಖವನ್ನ ಯಾವ ರೀತಿ ನೋಡ್ತೀರಾ ಅನ್ನೋದು, ಇಲ್ಲದಿದ್ರೆ ಯಾವ ರೀತಿ ಮುಖವನ್ನು ನಾಳೆ ನೋಡ್ಬೋದು ಅಂತದ್ದು. ಒಳ್ಳೆ ವೆರೈಟಿ ಆಗಿರುವಂತಹ ಮೆಸೇಜ್ಗಳು ಬರುತ್ತೆ ವಾಟ್ಸಾಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾ, ಅದನ್ನು ನೋಡಿದಿರಾ. ಹಾಗಾಗಿ ಜಾಸ್ತಿಯಾಗಿ ನಾನು ಹೇಳಲ್ಲ. ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ. ಅಂಡ್ ಈ ಒಂದು ವಿಚಾರ ಏನಿದೆ, ವಿವಾದ ಏನಿದೆ, ಅಂತ್ಯ ಆಗ್ಲಿ ಅಂತ ನಮ್ಮ ಒಂದು ಹಾರೈಕೆ.